ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ ಕರಾವಳಿ ಕರ್ನಾಟಕದ ನಾಡಿಮಿಡಿತ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್. ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ 2 ಸ್ಟಾರ್ ರೈಸ್ ಭದ್ರಾವತಿ, ಪ್ಯೂರ್ ಅಂಡ್ ಫ್ರೆಶ್ KC ಕೌ ಘೀ ಸಿನ್ಸ್ 1965, ನಾನಾ ಮಸಾಲಾ, ಪೋಸ್ಟ್ಮ್ಯಾನ್ ತೂರ್ದಾರ್, ಸತ್ಯನಾಥ್ ಸ್ಟೋರ್ಸ್ ಬ್ರಹ್ಮಾವರ, ಮೆಕಾಯ್ ಹೋಮ್ ಅಪ್ಲಯನ್ಸಸ್, ಐಶ್ವರ್ಯ KT ಸ್ಪೆಷಲ್ ಟೀ. ನಮ್ ಫ್ಯಾಮಿಲಿ ಹೆಲ್ತ್ ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್. ಹಾಯ್ ನಮಸ್ಕಾರ ವೀಕ್ಷಕರೇ, ಇದು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವ ನಮ್ಮ ಹೊಸ ರುಚಿ ಅಡುಗೆ ಮನೆ, ನಮ್ಮದು ಹೊಸ ರುಚಿ ನಿಮ್ಮದು ಕಾರ್ಯಕ್ರಮಕ್ಕೆ ಸ್ವಾಗತ. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್ ಭದ್ರಾವತಿ, KC ಶುದ್ಧ ಹಸುವಿನ ತುಪ್ಪ, ನಾನಾ ಮಸಾಲಾ, ಪೋಸ್ಟ್ಮ್ಯಾನ್ ತೂರ್ದಾಲ್, ಸತ್ಯನಾಥ್ ಟೋಸ್ಟ್, ಮೆಕಾಯ್ ಹೋಮ್ ಅಪ್ಲಯನ್ಸಸ್, ಹಾಗೆಯೇ ಐಶ್ವರ್ಯ KT ಸ್ಪೆಷಲ್ ಟೀ. ಓಕೆ, ನಮ್ಮ ಹೊಸ ರುಚಿ ಅಡುಗೆ ಮನೆಯಲ್ಲಿ ನೀವು ವಿಶೇಷವಾದ ಖಾದ್ಯ, ವಿಶೇಷವಾದ ಅಡುಗೆಯನ್ನು ಡೈಲಿ ನೋಡ್ತಾ ಇದ್ದಾರೆ. ಹಾಗೆಯೇ ಇವತ್ತು ನಮ್ಮ ಜೊತೆ ಸುಮತಿ ಅವರು ಇದ್ದಾರೆ. ಅವ್ರು ಏನು ಸ್ಪೆಷಲ್ ಅಡುಗೆ ಮಾಡ್ತಾರೆ, ಏನು ಸ್ಪೆಷಲ್ ಡಿಶ್ ಮಾಡ್ತಾರೆ ಅಂತ ಅವ್ರ ಜೊತೆ ಕೇಳುವಲ್ಲ. ಹಾಗಾದರೆ ಅವ್ರನ್ನ ಕಾರ್ಯಕ್ರಮಕ್ಕೆ ಬರಮಾಡಿಕೊಳ್ಳುವ. ಹಾಯ್ ಮ್ಯಾಮ್, ಕಾರ್ಯಕ್ರಮಕ್ಕೆ ಸ್ವಾಗತ. ಹೇಗಿದ್ದೀರಾ? ಹುಷಾರಿದ್ದೀವಿ. ಚೆನ್ನಾಗಿದ್ದೀರಲ್ಲ. ನೋಡಿ, ಸ್ವಲ್ಪ ನಾವು ಡ್ರೆಸ್ಸಲ್ಲೆಲ್ಲ ಚೆನ್ನಾಗಿ ಸೇಮ್ ಕಲರ್ ಮ್ಯಾಚಿಂಗ್ ಇದೆ. ಏನು ಸ್ಪೆಷಲ್ ಅಡುಗೆ ಮಾಡ್ತೀರಿ ಇವತ್ತು ಒಂದು ಸ್ವೀಟ್, ಸೌತೆಕಾಯಿ ಸಾಂಬಾರ್ ತಿಂದಿದ್ದೀರಾ ನೀವು? ಸೌತೆಕಾಯಿ ಪಲ್ಯ ತಿಂದಿದ್ದೀರಾ? ಸೌತೆಕಾಯಿಯಿಂದ ಇಡ್ಲಿ ಮಾಡ್ತೀವಿ. ಅದೇ ಸೌತೆಕಾಯಿ ಸಾಂಬಾರ್ ಮಾಡೋ ಸೌತೆಕಾಯಿಯಿಂದ ಇಡ್ಲಿ ಮಾಡ್ತೀರಲ್ಲ? ಇಡ್ಲಿ ಮಾಡ್ತೀನಿ. ಮತ್ತೊಂದು ಗಮ್ಮತ್ ಇರ್ಬೋದು. ಮತ್ತೊಂದು ಸೇಮಿಗೆ ಪಲಾವ್. ಸೇಮಿಗೆ ಪಲಾವ್ ಅಂದ್ರೆ ಎರಡು ಬರುತ್ತೆ ಅಲ್ಲಿ. ಸೇಮಿಗೆ ಅದರೊಟ್ಟಿಗೆ ಒಟ್ಟನ ಕ್ಯಾರೆಟ್ ಎಲ್ಲ ಹಾಕಿ, ಇಲ್ಲದ್ರೆ ನಾವು ರೈಸ್ ಇದು ಪಲಾವ್ ಮಾಡ್ತೇವಲ್ಲ, ಇದು ಸೇಮಿಗೆ ಪಲಾವ್. ರೈಸ್ ಸೇಮಿಗೆ ಪಲಾವ್. ಓಕೆ, ಎರಡು ಕೂಡ ಚೆನ್ನಾಗಿರ್ಬೋದು, ಗಮ್ಮತ್ ಇರ್ಬೋದು. ಓಕೆ, ಅಡುಗೆ ಸ್ಟಾರ್ಟ್ ಮಾಡೋಲ್ಲ ಹಾಗಾದ್ರೆ? ಓಕೆ, ಬನ್ನಿ. ಎಸ್ ಮ್ಯಾಮ್, ಅಡುಗೆ ಮನೆಗೆ ಬಂದಾಯ್ತು. ಈಗ ಫಸ್ಟಿಗೆ ಯಾವ್ದು ಮಾಡು? ಈಗ ಸೌತೆಕಾಯಿ ಇಡ್ಲಿ ಫಸ್ಟಿಗೆ ಇಡ್ಲಿ ಮಾಡುವಲ್ಲ? ಆಮೇಲೆ ನೆಕ್ಸ್ಟ್ ಯಾವ್ದು ಹೇಳಿದ್ರು? ಸೇಮಿಗೆ ಪಲಾವ್. ಓಕೆ, ಸೌತೆಕಾಯಿ ಇಡ್ಲಿಗೆ ಫಸ್ಟ್ ಏನು ಬೇಕು? ಈಗ ಮಿಕ್ಸಿ ಬೇಕು. ಫಸ್ಟಿಗೆ ಮಿಕ್ಸಿ ಬೇಕಾ? ಹೌದು, ಗ್ರೈಂಡ್ ಮಾಡಬೇಕಲ್ವಾ? ಓಕೆ, ಅಂದರೆ ನೀವು ಅದಕ್ಕೆ ಸೌತೆಕಾಯಿ ಆಮೇಲೆ ಅಕ್ಕಿ ತಗೊಂಡಿದ್ದೀರಾ? ಹೌದು, ಅಕ್ಕಿ, ಬೆಲ್ಲ, ತೆಂಗಿನಕಾಯಿ. ಈಗ ಸೌತೆಕಾಯಿ ಅರ್ಧ ಸೌತೆಕಾಯಿ ಇದು ನಾವು ಸಾಂಬಾರ್ ಮಾಡುವಂಥದ್ದೇ ಸೌತೆಕಾಯಿ. ಸಾಂಬಾರ್ ಮಾಡುವಂಥ ಹೌದೌದು, ಕುಕ್ಕುಂಬರ್ ಅಲ್ಲ. ನಾರ್ಮಲ್ ಮಿಡಿ ತಿನ್ನುವಂಥದ್ದಲ್ಲ, ಸೌತೆಕಾಯಿ. ಓಕೆ, ಅದರ ಮೇಲ್ಗಡೆ ಸಿಪ್ಪೆಲ್ಲ ತೆಗೆದು ಕ್ಲೀನ್ ಮಾಡಿ. ಓಕೆ, ಅರ್ಧ ಸೌತೆಕಾಯಿ, ಒಂದು ಅರ್ಧ ಕಪ್ ಬೆಲ್ಲ. ಓಕೆ, ಇದು ಸಿಹಿ ಸ್ವೀಟ್ ಇರುತ್ತೆ ಸೌತೆಕಾಯಿ ಕೂಡ. ಹೌದು, ಆದ್ರೂ ಇದು ಸಿಹಿ ಇಡ್ಲಿ ಅಲ್ವಾ, ಸಿಹಿ ಜಾಸ್ತಿ ಬೇಕು. ಓಕೆ ಓಕೆ, ಈ ಕಲರ್ ಕೂಡ ಹಾಗೆ ಸ್ವಲ್ಪ ಬ್ರೌನ್ ಬರ್ತದೆ. ಓಕೆ, ಅದಂತೂ ಗಮ್ಮತ್ ಇರ್ಬೋದು ಕಾಣುತ್ತೆ. ಹೌದು, ಈಗ ಇದನ್ನು ನೀವು ಸ್ವಲ್ಪ ನೀರು ಹಾಕಿ ನನಗೆ ಸ್ವಲ್ಪ ಗ್ರೈಂಡ್ ಮಾಡಿ ಕೊಡಿ. ಆಮೇಲೆ ಅಕ್ಕಿ ಜಾಸ್ತಿ ಗ್ರೈಂಡ್ ಮಾಡ್ಲಿಕ್ಕೆ ಇಲ್ಲ, ಅದು ಸ್ವಲ್ಪ. ಹೌದು, ಇದು ಫೈನ್ ಪೇಸ್ಟ್ ಹಾಕಿ ಸಾಕು. ಈಗ ಇದನ್ನು ಗ್ರೈಂಡ್ ಮಾಡಿ ಕೊಡಬೇಕಲ್ಲ? ಗ್ರೈಂಡ್ ಮಾಡಿ ತೋರಿಸಿ. ಓಕೆ, ಓಕೆ, ಎಷ್ಟಾಯ್ತಾ? ಈಗ ಇದರೊಟ್ಟಿಗೆ ಹೌದು, ಒಂದು ಕಪ್ ನೆನೆಸಿಟ್ಟಾಕಿ. ಇದೊಂದು 4-5 ಗಂಟೆ ನೆನೆಸಿಟ್ಟಿದ್ದೇನೆ. ಬೆಳ್ತಿಗೆ ಹಾಕಿ. ಒಂದು 4-5 ಗಂಟೆ ನೆನೆಸಿಟ್ಟರೆ ಸಾಕು. ಬೆಳ್ತಿಗೆ ಹಾಕಿ ಬೇಗ ಸಾಫ್ಟ್ ಆಗ್ತದೆ ಅಲ್ಲ. ಬೆಲ್ಲ ಸೌತೆಕಾಯಿ ಮಿಕ್ಸ್ ಆಗುವಾಗ ನೋಡಿ ಒಂಥರ ಹಬ್ಬದ ಪರಿಮಳ ಈಗನೇ ಬರ್ತಾ ಉಂಟಲ್ಲ, ಸೌತೆಕಾಯಿದು ಮತ್ತು ಬೆಲ್ಲದ್ದು. ಒಂಥರ ನಾವು ಅರಿಶಿನ ಎಲೆಯಲ್ಲ ಆ ಥರ ಬರ್ತದೆ. ಹೌದು, ಈಗ ನೋಡಿ, ಒಂದು ಕಪ್ಪು ತೆಂಗಿನಕಾಯಿ ಹಾಕುವಾಗ ಮತ್ತೆ ಏಲಕ್ಕಿ ಅದಕ್ಕೆ ಹಾಕಿದ್ರೆ ಆಯಿತು. ಈಗ ಉಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು. ಅಷ್ಟು ಸಾಕು, ಸಿಹಿ ಅಲ್ಲ ಜಾಸ್ತಿ, ಉಪ್ಪು ಏನು ಬೇಕಂತ ಇಲ್ಲ. ಈಗ ಇದನ್ನು ಗ್ರೈಂಡ್ ಮಾಡಿ, ನೀರು ಬೇಡ, ಅದು ನೀರು ಉಂಟು ಸಾಕು. ಮತ್ತೆ ಸೌತೆಕಾಯಲ್ಲಿ ಕೂಡ ಸ್ವಲ್ಪ ನೀರು ಬಿಡ್ತದೆ, ಜಾಸ್ತಿ ಫೈನ್ ಪೇಸ್ಟ್ ಆಗುದು ಬೇಡ. ಒಂದು 2 ಸುತ್ತು ತಿರುಗಿದ್ರೆ ಸಾಕು.
ನಾರ್ಮಲ್ ನಾವು ಇಡ್ಲಿಗೆಲ್ಲ ಮಾಡುವಾಗ ಮನೆಯಲ್ಲೆಲ್ಲ ಮಾಡುವಾಗ ಅಕ್ಕಿ ಇಡ್ಲಿ ಎಲ್ಲ ಮಾಡುವಾಗ ತುಂಬ ಪೇಸ್ಟ್ ಮಾಡ್ತಾರಲ್ಲ? ಹೌದು, ಕೆಲವರು ತುಂಬ ಪೇಸ್ಟ್ ಮಾಡ್ತಾರೆ, ಕೆಲವರು ಜರಿ ಜರಿ ಮಾಡ್ತಾರೆ. ಓಕೆ, ನೋಡುವ. ಸಾಕಾ? ಇದಿಷ್ಟು ಸಾಕು. ಇದು ಇಡ್ಲಿದ್ದು ಪಾತ್ರೆ ಬಿಸಿಗೆ ಇಡುವ. ಇಡ್ಲಿದ್ದು ಪಾತ್ರೆ ಬಿಸಿ ಇಡಬೇಕಲ್ಲ? ಓಕೆ, ನೀರಂತೂ ಮೊದಲೇ ಹಾಕಿ ರೆಡಿ ಇಟ್ಟಿದ್ದೇನೆ. ಗ್ಯಾಸ್ ಆನ್ ಮಾಡಿ ಒಲೆ ಉರಿಸಬೇಕು. ಓಕೆ, ನಾವು ಚಿಕ್ಕ ಇಡ್ಲಿ ಪಾತ್ರೆ ಇಟ್ಟ ಕಾರಣ ಇದಕ್ಕೆ 4 ಮಾಡ್ಕೊಳ್ಬೋದಲ್ಲ? ಓಕೆ, ಈಗ ನೋಡಿ ಇದನ್ನು ಬೌಲಿಗೆ ಹಾಕ್ಕೊಳ್ತೇನೆ. ನೀರಂತೂ ಬಿಸಿ ಆಗ್ತಾ ಉಂಟು. ಈಗ ಇದಕ್ಕೆ ನಾವು ಸ್ವಲ್ಪ ಗೀ ಹಾಕಬೇಕು. ಅದಕ್ಕೆ? ಹೌದು, ಅಂದರೆ ಇಡ್ಲಿ ಚೆನ್ನಾಗಿ ಎದ್ದು ಬರಲಿ ಅಂತಿಲ್ಲಲ್ಲ? ಹೌದು. ಓಕೆ, ನಾವು ತುಪ್ಪ ಅಂತ ಬಂದಾಗ ಕೇಸಿ ಶುದ್ಧ ಹಸುವಿನ ತುಪ್ಪ ಹಾಕ್ತಾ ಇದ್ದೀವಿ. ಮೇಲ್ಗಡೆಯಿಂದ ಹೀಗೆ ಹಾಕಿದ್ರೆ ಸಾಕು? ಎಲ್ಲದಕ್ಕೆ ಈಗ ಸ್ಪ್ರೆಡ್ ಮಾಡಿ. ಈಗ ಇಡ್ಲಿ ಹಾಕ್ತೇನೆ. ಓಕೆ, ಇಡ್ಲಿ ಎಲ್ಲ ಇಡ್ಲಿ ಪೇಸ್ಟ್ ಹಾಕ್ತೇನೆ. ಅದು ಈಗ ಬೆಂದ ನಂತರ ಇಡ್ಲಿ ಆಗ್ತದೆ. ಓಕೆ, ಬೆಂದ್ರೆ ಮಾತ್ರ ಇಡ್ಲಿ ಅಲ್ಲ, ಇಲ್ಲದ್ರೆ ಬಂದ. ಹೌದು, ಅದು ಏಲಕ್ಕಿ ಅಲ್ಲ? ಹೌದು, ಅದು ಇನ್ನೊಂದು ಇಟ್ಟು ಬಿಡಿ. ಓಕೆ, ಮೇಲ್ಗಡೆಯಿಂದ ಇನ್ನೊಂದು ಇವೆಲ್ಲ ಈಗ ಇದಕ್ಕೂ ಹಾಕ್ತೇನೆ. ಈ ಥರ ಚಿಕ್ಕ ಪಾತ್ರೆಯಲ್ಲಿ ಇಟ್ಟರೆ ಸ್ವಲ್ಪ ಬೇಗ ಆಗ್ತದೆ ಅಂತಲ್ಲ? ಹೌದೌದು. ಮನೇಲಾದ್ರೆ ನಾವು ದೊಡ್ಡ ಪಾತ್ರದಲ್ಲಿ ಮನೆಯವರು ಎಲ್ಲರಿಗೂ ಇರ್ತವೆ, ಒಂದೇ ಸಲ ಫುಲ್ಲು ಇಡ್ಲಿ ಆಗ್ತದೆ. ಮುಚ್ಚಳ ಇಟ್ಟು ಬಿಡಿ. ಇದು ಜಾಸ್ತಿ ಇಲ್ಲ ನೀರು? ಇದೊಂದು 10 ನಿಮಿಷದಲ್ಲಿ ಬೇಯ್ತದೆ. ಅಂದ್ರೆ ಸಣ್ಣ ಸಣ್ಣದಲ್ವಾ, ಜಾಸ್ತಿ ಏನು ಹೊತ್ತು ಬೇಕಾಗಿರುವುದಿಲ್ಲ. ಜಾಸ್ತಿ ಬೇಕಾಗುತ್ತೆ, ಬೇಗ ಬೇಯುತ್ತೆ ಅಂತ ಬೇಗ ಬೇಯ್ತದೆ. ನಿಮ್ಮ ಮನೇಲಿ ಕೂಡ ಹಾಗೇನಾ? ದೊಡ್ಡ ಪಾತ್ರೆ ಇಟ್ಕೊಂಡು ಆ ಥರ ಇಡ್ಲಿ ನಾವು ದೊಡ್ಡ ಪಾತ್ರೆ ಇತ್ತು ಬಟ್ಲಲ್ಲಿ ಹಾಕಿ ಬಿಡುದು, ಅದು ಅಲ್ವಾ ತರ ಕಟ್ ಮಾಡುದು, ಆ ತರನು ಮಾಡ್ಲಿಕ್ಕೆ ಆಗ್ತದೆ. ಈ ತರ ಇದು ನಮ್ಮ ತಟ್ಟೆ ಇಡ್ಲಿ ತರ ಬರುತ್ತೆ. ಹೌದೌದು, ಅದ್ರ ನಾವು ಈ ಮಿಳ್ಳಿ ಬರುತ್ತೆ ನೋಡಿ, ಈ ತರ ಗುಂಡಿ. ಹೌದು, ಅದನ್ನು ಮತ್ತೆ ಇದು ಬಾಳೆ ಎಲೆಯಲ್ಲಿ ಕೂಡ ನೀವು ಹಾಕಿ ಫೋಲ್ಡ್ ಮಾಡಿ ಇಟ್ಬೋದು. ಬಾಳೆ ಎಲೆಯ ಫ್ಲೇವರ್ ಕೂಡ ಚೆನ್ನಾಗಿ ಬರ್ತದೆ. ಓಕೆ, ಈ ಹಬ್ಬದ ದಿವಸಗೆಲ್ಲ ಇಡ್ಲಿ ಎಲ್ಲ ಮಾಡುವಾಗ ಜಾಸ್ತಿ ಆ ದೊಡ್ಡ ಪಾತ್ರೆ ನಮಗೆ ನೋಡುವಾಗಲೂ ಗೊತ್ತಾಗ್ತದೆ, ತುಂಬಾ ಜನ ಇರ್ತಾರಲ್ಲ, ಗಮ್ಮತ್ ಇರುತ್ತೆ. ಅದರಲ್ಲಿ ಸ್ವಲ್ಪ ಅದೇ ನೀವು ಹೇಳಿದ್ದು ಬಟ್ಲಲ್ಲೆಲ್ಲ ಕಟ್ ಮಾಡಿ, ಅದಕ್ಕೆ ನಾವು ಬಟ್ಲಿಟ್ಟು ಅಂತ ಹೇಳ್ತೇವೆ. ನಾವು ಬಟ್ಲ ಅಡ್ಡೆ ಹೇಳ್ತೇವೆ. ನಾನು ಆಕ್ಚುಲಿ ಮನೆಯಲ್ಲಿ ಹಾಗೇನೆ ಮಾಡೋದು, ಬಟ್ಲಲ್ಲಿ ಹಾಕಿ ಬಿಡುದು. ಹಾಗೂ ಮಾಡ್ಬೋದಲ್ಲ? ಓಕೆ, ಈಗ ಇದು ಬೆಂದಿದೆ. ಓಕೆ, ಇಡ್ಲಿ ಅಂತೂ ಆಲ್ಮೋಸ್ಟ್ ರೆಡಿ ಆಗಿದೆ. ಹೌದು, ನೋಡಿ ಹೆಂಗೆ ಕಾಣ್ತುಂಟು, ಬ್ರೌನ್ ಆಗಿ ಕಾಣ್ತುಂಟು. ಈಗ ನಾವು ಗ್ಯಾಸ್ ಆಫ್ ಮಾಡುವ. ಓಕೆ, ಇಟ್ಬೇಕಲ್ಲ? ಹೀಗೆ ಒಂದು ಈಗ ಇದು ಬೆಂದಿದೆ. ಓಕೆ, ಬಿಸಿ ಬಿಸಿ ಉಂಟು, ಬಿಸಿ ಬಿಸಿ ಆಗಿದೆ ಸೌತೆಕಾಯಿ ಇಡ್ಲಿ. ರೆಡಿ ಅಲ್ಲ? ಸ್ವಲ್ಪ ತಣ್ಣಗಾಗಲಿ. ಹೌದು, ಆಗ ನಮಗೆ ತೆಗಿಲಿಕ್ಕೆ ಚಂದ ಬರ್ತದೆ. ಈಗ ನಾರ್ಮಲ್ ಆಗಿ ನಾವು ಮನೆಯಲ್ಲೆಲ್ಲ ಇಡ್ಲಿ ಅಂತ ಹೇಳಿದ್ರೆ ಅದಕ್ಕೆ ನೀರಿಗೆ ಹಾಕಿ ಆ ಮಿಳ್ಳಿಯನ್ನೆಲ್ಲ ಹೀಗೆ ತೆಗಿತಾರೆ, ತಣ್ಣಗೆ ಮಾಡಿ ಉಲ್ಟಾ ಹಾಕಿ ಗುದ್ದಿ ಅದರಲ್ಲಿ ಅರ್ಜೆಂಟ್ ಇದ್ರೆ. ಹೌದು, ಬಿಸಿ ಬಿಸಿ ಇದ್ರೆ ಅದಕ್ಕೆ ಏನೋ ಸೈಡಿಗೆ ಏನಾದ್ರು ಇಟ್ಕೊಂಡು ಮಾಡ್ಬೋದು. ಬಟ್ ಇದ ತಟ್ಟೆ ಇಡ್ಲಿ ತರ ಇರುವಾಗ ಸ್ವಲ್ಪ ಆರಿದ್ರೆ ಒಳ್ಳೆಯದು. ಸ್ವಲ್ಪ ಆರಿದ ನಂತರ ನಮಗೆ ತೆಗಿಲಿಕ್ಕೆ ಚಂದ ಬರ್ತದೆ. ಈಗ ನಾರ್ಮಲ್ ಆಗಿ ಹೋಟೆಲ್ ಇಡ್ಲಿ ಈಗ ಈ ತರ ಇಡ್ಲಿ ಮಾಡ್ತಾರೆ, ಅದಕ್ಕೆ ಬಟ್ಟೆ ಇಡ್ತಾರೆ ಮೇಲ್ಗಡೆ, ಆಗ ತೆಗಿಲಿಕ್ಕೆ ಕೂಡ ಈಸಿ ಆಗ್ತದೆ. ಅದನ್ನ ತೆಗೆದು ಈ ತರ ಪಾತ್ರಕ್ಕೆ ಹಾಕ್ತಾರಲ್ಲ. ಈಗ ತಣ್ಣಗೆ ಆಗಿದೆ. ಓಕೆ, ನಿಧಾನಕ್ಕೆ ತಗೊಳ್ಬೇಕಲ್ಲ? ನಿಧಾನಕ್ಕೆ ತೆಗಿಬೇಕು. ಇದು ನಾವು ಸೌತೆಕಾಯಿ ತೆಂಗಿನಕಾಯಿ ಎಲ್ಲ ಹಾಕಿರ್ತೇವಲ್ಲ, ತುಂಬಾ ಸಾಫ್ಟ್ ಆಗಿ ಬರ್ತದೆ. ಈಗ ನಾವು ಸರ್ವ್ ಮಾಡುವ. ಬಾಕಿದ್ದನ್ನ ಆಮೇಲೆ ತಗೊಳ್ಳುವ ಅಂತ ಹೇಳ್ತಿದ್ರಲ್ಲ? ಆಮೇಲೆ ತಗೊಳ್ಳುವ. ಒಳ್ಳೆ ಸಾಫ್ಟ್ ಆಗಿ ಬಂದಿದೆ. ಹೌದೌದೌದು, ಬಿಸಿ ಬಿಸಿ ಇದ್ದಾಗ ಸ್ವಲ್ಪ. ಹೌದೌದು, ನಮಗೆ ಅರ್ಜೆಂಟ್ ಮಾಡಿದರೆ ಆಗಲ್ಲ. ತಣ್ಣಗಾಗಿ ಆರಾಮಾಗಿ ತಿನ್ಬೇಕು. ಓಕೆ, ಬಿಸಿ ಬಿಸಿಯಾದ ಸೌತೆಕಾಯಿ ಇಡ್ಲಿ ರೆಡಿ ಅಲ್ಲ? ಇದಕ್ಕೆ ಏನು ಬೇಕು ಅಂತಿಲ್ಲ, ಸ್ವೀಟ್ ಇದೆ, ತೆಂಗಿನಕಾಯಿಯ ಟೇಸ್ಟ್ ಕೂಡ ಇದೆ, ಹಾಗೆ ತಿನ್ಬೋದು. ಟೇಸ್ಟ್ ನೋಡೋಲ್ಲ ಹಾಗಾದ್ರೆ ಈಗ. ಓಕೆ, ಸುಮತಿ ಮ್ಯಾಮ್ ಸಖತ್ತಾಗಿರುವಂತಹ ಸೌತೆಕಾಯಿ ಇಡ್ಲಿ, ಸ್ಪೆಷಲ್ ಆಗಿ ನಾರ್ಮಲ್ ಆಗಿ ಸೌತೆಕಾಯಿ ಮಿಡಿ ಸೌತೆಕಾಯಿ ಎಲ್ಲ ಹಾಕ್ತಾರೆ, ಇದು ಸ್ಪೆಷಲ್ ಆಗಿ ಪದಾರ್ಥಕ್ಕೆ ಬಳಸುವಂತಹ ಸೌತೆಕಾಯಿಯ ಇಡ್ಲಿ ಹಾಕಿದ್ದಾರೆ. ನಾನಂತೂ ಟೇಸ್ಟ್ ಮಾಡೋಕ್ಕೆ ಕಾಯ್ತಿದ್ದೇನೆ. ನಾನು ಟೇಸ್ಟ್ ಮಾಡೋಕ್ಕೆ ಮುಂಚೆ ಇದನ್ನು ಹೇಗೆ ಮಾಡೋದು ಅಂತ ನೋಡ್ಕೊಂಡು. ಸೌತೆಕಾಯಿ ಇಡ್ಲಿ ತಯಾರಿಸುವ ವಿಧಾನ. ಮೊದಲು ಅರ್ಧ ಸಾಂಬಾರ್ ಸೌತೆಕಾಯಿಗೆ ಅರ್ಧ ಕಪ್ನಷ್ಟು ಬೆಲ್ಲ, ಸ್ವಲ್ಪ ನೀರು ಹಾಕಿ ರುಬ್ಬಿಕೊಳ್ಳಿ. ನಂತರ 2 ರಿಂದ 3 ಗಂಟೆಗಳ ಕಾಲ ನೆನೆಸಿದ 1 ಕಪ್ ಬೆಳ್ತಿಗೆ ಅಕ್ಕಿಗೆ ತೆಂಗಿನ ತುರಿ, ರುಚಿಗೆ ಸ್ವಲ್ಪ ಉಪ್ಪು ಹಾಕಿ ತರಿತರಿಯಾಗಿ ರುಬ್ಬಿಕೊಳ್ಳಿ. ಆನಂತರ ಇಡ್ಲಿ ತಟ್ಟೆಗೆ ತುಪ್ಪ ಸವರಿ ರುಬ್ಬಿದ ಮಿಶ್ರಣವನ್ನು ಹಾಕಿ 10 ರಿಂದ 15 ನಿಮಿಷ ಬೇಯಿಸಿ. ಈಗ ಬಿಸಿ ಬಿಸಿಯಾದ ಸೌತೆಕಾಯಿ ಇಡ್ಲಿ ಸವಿಯಲು ಸಿದ್ಧ.
ಓಕೆ, ಸೌತೆಕಾಯಿ ಇಡ್ಲಿ ಹೇಗೆ ಮಾಡೋದು ಅಂತ ನೋಡಿದ್ರಲ್ಲ. ನಾನು ಟೆಸ್ಟ್ ಮಾಡೋಕ್ಕೂ ಮುಂಚೆ ಇವಾಗ ಕಾರ್ಯಕ್ರಮದಲ್ಲಿ ಒಂದು ಚಿಕ್ಕ ವಿರಾಮ. ವಿರಾಮದ ಬಳಿಕ ಮತ್ತೆ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ರಚಿಸುವ ನಮ್ಮ ರುಚಿ ಅಡುಗೆ ಮನೆ ನಮ್ಮದು ಹೊಸ ರುಚಿ ನಿಮ್ಮದು ಕಾರ್ಯಕ್ರಮಕ್ಕೆ ಸ್ವಾಗತ. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್ ಭದ್ರಾವತಿ, ಕೇಶಿ ಶುದ್ಧ ಹಸಿವಿನ ತುಪ್ಪ, ನಾನಾ ಮಸಾಲ, ಪೋಸ್ಟ್ ಮ್ಯಾನ್ ತೂತಾಲ್ ಸತ್ಯನಾ ಸೋಸ್, ಮೆಕಾಯ್ ಹೋಮ್ ಅಪ್ಲೈನ್ಸಸ್, ಹಾಗೆಯೇ ಐಶ್ವರ್ಯ KT ಸ್ಪೆಷಲ್ ಟೀ. ಓಕೆ, ಸುಮತಿ ಅವರು ಸಾಕಾಗಿರುವಂತಹ ಇಡ್ಲಿ ರೆಡಿ ಮಾಡಿದ್ದಾರೆ. ಇನ್ನೊಂದು ಸ್ಪೆಷಲ್ ಆಗಿ ಡಿಶ್ ಮಾಡ್ತಾರೆ ಅಂತ ಹೇಳಿದ್ರು. ಏನು ಮಾಡ್ತಾರೆ ಅಂತ ಅವ್ರ ಜೊತೆಗೆ ಹೇಳೋಣ. ಎಸ್ ಮ್ಯಾಮ್, ಇವಾಗ ಸೇಮಿಗೆ ಪಲಾವ್. ಸೇಮಿಗೆ ಪಲಾವ್. ಹೌದು, ಎರಡು ಹೆಸರು ಹೇಳಿದ್ರಲ್ಲ ನೀವು, ಸೇಮಿಗೆ ಮತ್ತು ಹಾಗೆ ಇನ್ನೊಂದು ಹೇಳಿದ್ರೆ ಅದಕ್ಕೆ ಸೇಮಿಗೆ ಪಲಾವ್, ಸೇಮಿ ಪಲಾವ್ ಹಾಗೆ ಹೇಳಿದ್ರಾ? ಹೌದು. ಓಕೆ, ನಾನೇ ಕನ್ಫ್ಯೂಸ್ ಮಾಡ್ತೀನಿ. ನಾನು ಹೇಳಿದ ಒಂದು ಹೆಸರು, ನೀವು ಹೇಳಿದ ಎರಡು ಹೆಸರಲ್ಲ. ಓಕೆ, ಸೇಮಿಗೆ ಪಲಾವ್ಗೆ ಏನು ಮಾಡುವ ಫಸ್ಟಿಗೆ? ಈಗ ಮೊದಲಿಗೆ ನಮ್ಗೆ ಇದನ್ನು ಬೇಯಿಸ್ಲಿಕ್ಕೆ ಉಂಟು. ಹಾಂ, ಒಂದು ಪಾತ್ರೆಯಲ್ಲಿ ನೀರು ಹಾಕಿ ಕೊಡಿ. ಓಕೆ, ಒಂದು ಪಾತ್ರೆ ಅಂತೂ ಕೊಡಬೇಕಲ್ಲ ನಿಮಗೆ. ಅದಕ್ಕೆ ನೀರು ಹಾಕಿ ಗ್ಯಾಸ್ ಆನ್ ಮಾಡಿ. ಓಕೆ, ಫಸ್ಟಿಗೆ ಗ್ಯಾಸ್ ಓಡಿಸುವ. ಈಗ ನಾವು ನೀರು ಹಾಕಿ. ಓಕೆ, ಅಂದರೆ ಹಾಕಿ. ಸೇಮಿಗೆ ಬೇಯಲಿಕ್ಕಲ್ಲ? ಹೌದು, ಇದು ಬೇಯಬೇಕು. ಸಾಕಾ? ಸ್ವಲ್ಪ ನೀರು ಬಿಸಿ ಆಗಲಿ ಮತ್ತೆ ಹಾಕುವ. ಹಾಂ, ಸಾಕು. ಈ ಸೇಮಿಗೆಯಿಂದ ಹಾಗೆ ಬೇರೆ ಇದು ಮಾಡ್ತಾರಲ್ಲ, ಯಾವುದು ಬೆಳಿಗ್ಗೆಗೆ ನಾಷ್ಟಕ್ಕೆಲ್ಲ? ಹೌದು, ಇದು ಬೆಳಿಗ್ಗೆ ತಿಂಡಿ ಬ್ರೇಕ್ಫಾಸ್ಟಿಗೆ ಮತ್ತೆ ಸಂಜೆ ಈವ್ನಿಂಗ್ ಹಾಗೆ ಮಧ್ಯಾಹ್ನ ಏನಿಲ್ಲದಿದ್ರು ಪಕ್ಕ ಮಾಡಿ ತಿನ್ನುವುದು. ಅಡ್ಜಸ್ಟ್ ಆಗುತ್ತಲ್ಲ. ಹೌದು, ಈಗ ನೀರು ಬಿಸಿಯಾಗಿದೆ. ಸೇವಿಗೆಯನ್ನು ಅದಕ್ಕೆ ಹಾಕುವ. ಬಿಸಿ ನೀರಿಗೆ ಹಾಕ್ತಾ ಇರೋದಲ್ಲ. ಓಕೆ, ಇದು ಸ್ವಲ್ಪ ಬೇಯಿ. ಓಕೆ, ಸೇಮಿಗೆ ಪಾಯಸ ಎಲ್ಲ ಮಾಡ್ತೇವೆ. ಹೌದು, ಇದು ಸೇಮಿಗೆ ಪಾಯಸದ್ದೇ ಸೇಮಿಗೆ ತಂದಿದ್ದೇನೆ ನಾನು. Okay. ಇದು ಆಕ್ಚುಲಿ ಬೇರೆ ಸೇಮಿಗೆ ಬರ್ತದೆ, ಅದು ನೂಡಲ್ಸ್ ಮತ್ತೆ ಈ ಸೇಮಿಗೆ ಬಾತ್ ಪಲಾವ್ಗೆಲ್ಲ ಯೂಸ್ ಮಾಡ್ತಾರೆ. ಇದು ಪಾಯಸ ಮಾಡೋದನ್ನು ಅದಕ್ಕೆ ಮಾಡ್ಬೋದು. ದಪ್ಪ ಸೇವಿಗೆ ಬರ್ತದಲ್ಲ ಪಾಯಸದ್ದು, ಅದೇ ಸೇವಿಗೆ. ಇದರಲ್ಲೂ ಒಳ್ಳೇದಾಗ್ತದೆ, ಚೆನ್ನಾಗಿರುತ್ತಲ್ಲ, ಚೆನ್ನಾಗಿ ಬರ್ತದೆ. ಇದಕ್ಕೆ ಸ್ವಲ್ಪ ಉಪ್ಪು ಹಾಕುವ. ಉಪ್ಪು ಹಾಕ್ತಿದ್ರಲ್ಲ? ಓಕೆ, ಬೇವಾಗಲೇ ಹಾಕಬೇಕು ಅಂತ? ಬೇವಾಗಲೇ ಹಾಕುವ. ಇದು ಉಕ್ಕುತ್ತಲ್ಲ ಏನು ನಾರ್ಮಲ್? ಹೌದೌದು, ಗ್ಯಾಸ್ ಒಮ್ಮೆ ಬಿಸಿ ಆದ ನಂತರ ನೀರು ಸ್ಲೋ ಅಲ್ಲಿ ಬೇಯಲಿ ಅದು. ಓಕೆ, ಇದನ್ನು ಹಾಗೆ ನೀರಿಗೆ ಹಾಕಿ ಇಟ್ಟು ಆ ಥರ ಮಾಡ್ಲಿಕ್ಕೆ ಆಗಲ್ಲ, ಈಗ ಅಕ್ಕಿಯನ್ನೆಲ್ಲ ಹಾಕಿರ್ತಾರೆ. ಅಲ್ಲ, ಆಗ್ತದೆ. ಹೇಗೆ ಅಂದರೆ ಅದು ಒಗ್ಗರಣೆ ಇಟ್ಟು ನಾವು ಇದೆಲ್ಲ ಪದಾರ್ಥ ಎಲ್ಲ ಹಾಕಿ ಆಮೇಲೆ ಇದನ್ನು ಹಾಕಿ ನೀರು ಹಾಕಿ ನಾವು ಉಪ್ಪಿಟ್ಟು ಮಾಡ್ತೇವಲ್ಲ ಆ ಥರ. ಬಟ್ ಅದು ಕರೆಕ್ಟಾಗಿ ನಮಗೆ ಅದ್ರ ನೀರೆಲ್ಲ ಕರೆಕ್ಟಾಗಿ ಆಗ್ಬೇಕು, ಇಲ್ಲದ್ರೆ ಸ್ವಲ್ಪ ಜಾಸ್ತಿ ಆಗ್ತದೆ, ಕಡಿಮೆ ಆದ್ರೆಲ್ಲ. ಅದಕ್ಕೆ ಇದು ಬೆಸ್ಟ್ ನಮಗೆ. ನೀರು ಬಸಿದು ತೆಗೆದ್ರೆ ಆಯ್ತು. ಈಗ ನಮಗೆ ಎಷ್ಟು ಬೇಕೋ ಅಷ್ಟನ್ನು ಬೇಯಿಸ್ಕೊಳ್ಬೋದಲ್ಲ. ಹೌದು, ನಾವು ವೆರೈಟಿ ಆಗಿ ಹೇಗೆ ಮಾಡ್ತೇವೆ ಆದ್ಮೇಲೆ ಇರುತ್ತಲ್ಲ. ಇದು ಈಗ ಸಾಕು. ಇದನ್ನು ತೆಗೆಯುವ. ಇದನ್ನು ಈಗ ತೋರಿಸ್ಕೊಳ್ಬೇಕು. ಇದಕ್ಕೆ ಈಗ ಸ್ವಲ್ಪ ತಣ್ಣೀರು ಬೇಕು. ತಣ್ಣೀರು ಹಾಕಬೇಕು? ಹೌದು, ಇದಕ್ಕೆ ಹಾಕಬೇಕು. ಇದಕ್ಕೆ ಮೇಲೆ ಹಾಕಿ. ಇದು ಬಿಟ್ಕೊಳ್ತದೆ, ಅದು ಅಂಟ್ಕೊಳ್ಳೋದಿಲ್ಲ ಆಗ. ಮೇಲ್ಗಡೆ ಹೌದೌದು, ತಣ್ಣೀರು ಹಾಕಿ ಬಿಡಿ. ಬಿಸಿಗೆ ಎಲ್ಲ ಸ್ವಲ್ಪ ಗಟ್ಟಿ ಅಲ್ಲ, ಅದು ಅಂಟಿಕೊಳ್ತದೆ. ಈಗ ಇದು ಇದರಲ್ಲಿ ನೀರು ಇಳಿತಾ ಇರಲಿ. ನಮಗೆ ಈಗ ಸ್ವಲ್ಪ ಕೆಲಸ ಉಂಟು, ಅದನ್ನು ಮಾಡುವ. ಕೆಲಸಕ್ಕೆ ನಾನಂತೂ ರೆಡಿ ಆಗಿದ್ದೀನಿ. ಈಗ ಗ್ಯಾಸ್ ಆನ್ ಮಾಡಿ ಬಾಣಲೆ ಇಡಿ. ಓಕೆ, ಆಯಿಲ್ ಹಾಕಬೇಕಾ? ಹೌದು, ಆಯಿಲ್ ಬೇಕು. ಓಕೆ, ಆಯಿಲ್ ಅಂತ ಬಂದಾಗ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಹಾಕ್ತಿದ್ವಿ. ಸಾಕಾ? ಹಾಂ, ಸಾಕು ಸಾಕು. ಅಂದರೆ ಇದಕ್ಕೆ ಒಗ್ಗರಣೆ ಹಾಕ್ತಿದ್ದೀರಲ್ಲ? ಇದಕ್ಕೆ ಈಗ ಒಗ್ಗರಣೆ ಹಾಕಬೇಕು. ಓಕೆ, ಆಯಿಲ್ ಅಂತ ಬಿಸಿಯಾಗಿದೆ. ಈಗ ಸ್ವಲ್ಪ ಒಗ್ಗರಣೆ ಅಂದರೆ ಸಾಸಿವೆ. ಸಾಸಿವೆ ಪಟ್ ಪಟ್ ಹೊಡಿತು. ಈಗ ಕರಿಬೇವು. ಈಗ ಈರುಳ್ಳಿ ಸ್ವಲ್ಪ, ಜಾಸ್ತಿ ಎಲ್ಲ ಬೇಡ ಇದಕ್ಕೆ. ಹೌದು, ಸ್ವಲ್ಪ ಸ್ವಲ್ಪ ಹಾಕಿದ್ರೆ ಆಯಿತು. ನಾವು ಈ ಥರ ಏನು ಸಜ್ಜಿಗೆ ಅಥವಾ ಈ ಥರದ್ದು ಸೇಮಿಗೆಲ್ಲ ಮಾಡುವಾಗ ಸಾಸಿವೆ ಒಗ್ಗರಣೆ ಹಾಕಿದರೆ ಚೆಂದ. ಹೌದೌದು, ಆಗ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ. ಚೂರು ಉಪ್ಪು ಹಾಕ್ತೇನೆ, ಚೂರು. ಓಕೆ ಓಕೆ, ಅದು ಸಾಫ್ಟ್ ಆಲ್ರೆಡಿ ಹಾಕಿದ್ದೀರಾ ಅದಕ್ಕೆ? ಹೌದು, ಎಲ್ಲದಕ್ಕೆ ಹಾಕಿದ್ದೇನೆ. ಓಕೆ, ಸ್ವಲ್ಪ ಸ್ವಲ್ಪ ಹಾಕೊಂಡು ಹೋದರೆ ಆಗ ಎಲ್ಲ ಕೊನೆಗೆ ಆಗುವಾಗ ಕರೆಕ್ಟ್
ಬರ್ತದೆ. ಕರೆಕ್ಟ್ ಕೆಲವರೆಲ್ಲ ಹೇಗೆ ಅಡಿಗೆ ಮಾಡುವಾಗ ಉಪ್ಪನ್ನೆಲ್ಲ ಲಾಸ್ಟಿಗೆ ಹಾಕ್ತಾರೆ, ಆ ಥರ ಎಲ್ಲ ಮಾಡ್ತಾರಲ್ಲ. ನಾನು ಎಲ್ಲದಕ್ಕೆ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಬರ್ತೀನಿ. ಹಾಂ, ಲಾಸ್ಟಿಗೆ ಸ್ವಲ್ಪ ಜಾಸ್ತಿ ಆಗ್ಬೋದು ಬೇಕಾದರೆ. ಹೌದು, ನೋಡ್ಕೊಂಡು ಹಾಕ್ಬೋದು. ಈಗ ಟೊಮೆಟೊ ಟೊಮೆಟೊ ಅರ್ಧ ಟೊಮೆಟೊ ಅಷ್ಟೇ, ಟೊಮೆಟೊ ಕೂಡ ಸ್ವಲ್ಪನೇ. ಹೌದು, ಅರ್ಧ ಟೊಮೆಟೊ, ಅರ್ಧ ಈರುಳ್ಳಿ, ಸ್ವಲ್ಪ ಟೊಮೆಟೊ ಸಾಫ್ಟ್ ಆಗಲಿ. ನಾವು ಇದಕ್ಕೆ ತರಕಾರಿಗಳು ಅಂತ ಹೇಳಿದ್ರೆ ಏನೆಲ್ಲ ಹಾಕೊಂಡಿದ್ದೀರಾ? ಬಟಾಣಿ, ಕ್ಯಾರೆಟ್, ಹಾಂ, ಬಟಾಣಿ, ಕ್ಯಾರೆಟ್, ಬೇಕಾದರೆ ಬೀನ್ಸ್ ಹಾಕ್ಬೋದು. ಹಾಂ, ಬೇಕಾದರೆ ಹಾಕ್ಬೋದು. ರೆಡಿ. ಕಾಯಿ ಮೆಣಸು, ಅಲ್ಲ, ಒಂದೆರಡು ಕಾಯಿ ಮೆಣಸು. ಭಯಂಕರ ಖಾರ ಉಂಟಂತ ಕಾಣುತ್ತೆ ಅದು. ಖಾರ ಇಲ್ಲ, ಅದು ಕಾಣುದು ಮಾತ್ರ. ಖಾರ ಇಲ್ಲ ಅದು. ಆ್ಯಕ್ಚುಲಿ ಇದು ಖಾರ ಸ್ವಲ್ಪ ಜಾಸ್ತಿ ಇರುತ್ತಾ ಹೇಗೆ? ಇಲ್ಲಲ್ಲ, ಇಲ್ಲ ಇಲ್ಲ, ಜಾಸ್ತಿ ಖಾರ. ನಾವು ಖಾರಕ್ಕೆ ಬೇರೆ ಏನೂ ಹಾಕ್ತಿಲ್ಲ. ಬೇಕಾದರೆ ಹಾಂ, ಕೆಲವರು ಮೆಣಸು ಜಾಸ್ತಿ ಖಾರ ಬೇಕಂತ ಅನಿಸಿದ್ರೆ ಅವರಿಗೆ ಹಾಕ್ಬೋದು. ಮತ್ತು ನಾವು ಇದಕ್ಕೆ ಈಗ ಸ್ವಲ್ಪ ಮಸಾಲೆ ಹಾಕಲಿಕ್ಕೆ ಇದೆ. ಹೌದಾ? ಈಗ ಅರಿಶಿನ ಸ್ವಲ್ಪ ಹಾಕ್ತೇನೆ. ಈಗ ನೋಡಿ, ಇದು ಕ್ಯಾರೆಟ್ ಮತ್ತು ಬಟಾಣಿ ಎಲ್ಲ ಬೇಯಿಸಿ ತಂದಿದ್ದೇನೆ ನಾನು. ಇದನ್ನು ಹಾಕ್ತೇನೆ. ಓಕೆ, ಮೈನ್ ಇರೋದೇ ಇದರಲ್ಲಿ ಕ್ಯಾರೆಟ್. ಹೌದು, ಕ್ಯಾರೆಟ್, ಬಟಾಣಿ. ಹೌದು, ಇದನ್ನು ನಾನು ಉಪ್ಪು ಹಾಕಿ ಬೇಯಿಸಿದ್ದೇನೆ. ಬೇಯಿಸಿದ್ರಲ್ಲ? ಓಕೆ, ಓಕೆ, ಚೆನ್ನಾಗಿ ಬಂದಿದೆ ನೋಡಿ. ಹಾಗೆ ನೋಡುವ ಬಟಾಣಿಯನ್ನು ಹಾಗೆ ನೋಡುವಾಗ ಹಾಗೆ ಸಾಫ್ಟ್ ಆಗಿದೆ, ತಿನ್ನಬೇಕು ಅಂತ ಉಂಟು. ಮನೆಯಲ್ಲೆಲ್ಲ ಆದರೆ ಉಂಟಲ್ಲ ಆ ಥರ ಎಲ್ಲ ಬಟಾಣಿ ಎಲ್ಲ ಇದ್ದರೆ ಆಗನೇ ತಿನ್ನೋದು. ಆವಾಗಲೇ ತಿಂದು ಒಂದು ಸೌಂಡ್ ಎಲ್ಲ ಖಾಲಿ ಆಗ್ತದೆ. ಈಗ ನನಗೆ ಇದಕ್ಕೆ ಸ್ವಲ್ಪ ಕುಂದಾಪುರ ಚಿಕನ್ ನಾನಾಸ್ ಅವರದ್ದು ಚಿಕನ್ ಮಸಾಲ ಬೇಕಲ್ಲ, ಸ್ವಲ್ಪ ಒಂದು ಅರ್ಧ ಸ್ಪೂನು. ಓಕೆ, ಇದು ಚಿಕನ್ ಮಸಾಲ ಅಂತಲ್ಲ, ಸಾಧಾರಣ ಎಲ್ಲದಕ್ಕೂ ಹಾಕಿ, ತುಂಬ ವೆಜ್ ಐಟಮಿಗೆಲ್ಲ ಹಾಕಿ. ಪದಾರ್ಥಕ್ಕೆ ನೀವು ಆಲೂ ಪರೋಟ ಮಾಡೋದಾದ್ರೂ ಇದನ್ನು ಹಾಕ್ಬೋದು. ಆಲೂ ಪರೋಟ ಒಳ್ಳೆ ಬರ್ತದೆ, ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ. ತುಂಬ ವೆರೈಟೀಸ್ ಇದರಲ್ಲಿ ವೆಜ್ಜಿಗೂ ಯೂಸ್ ಆಗುತ್ತೆ. ಚಿಕನ್ಗೆ ಮಾತ್ರ ಅಲ್ಲ. ಹೌದು, ನಾನಾ ಮಸಾಲ ಅವ್ರದ್ದು ಸ್ಪೆಷಲ್ ಅದೇ. ಹೌದು, ಯಾವ ಅಡುಗೆ ಬೇಕಾದ್ರೆ ಯೂಸ್ ಮಾಡ್ಕೊಳ್ಬೋದು ಅಂತ. ಅದೇ ಅದೇ. ಓಕೆ, ಇದಕ್ಕೆ ಪಲಾವ್ ಮಸಾಲೆ ಹಾಕಬೇಕು ಅಂತ ಹಾಕ್ಬೇಕಂತ ಈ ಥರದ ಮಸಾಲೆ ಕೂಡ ಹಾಕ್ಬೋದು. ಯಾವುದು ಹಾಕ್ಬೋದು. ಈಗ ನಾವು ಸೋಸಿದಂಥ ಸೇವಿಗೆಯನ್ನು ಇದಕ್ಕೇನೆ ಹಾಕಿ ಬಿಡುವ. ಎಷ್ಟು ಪಕ್ಕ ಆಗ್ತದೆ ಅಲ್ವಾ? ಹೌದು, ಟೈಮು ಜಾಸ್ತಿಯನ್ನು ಹಿಡಿಯುವುದಿಲ್ಲ, ಬೇಯಲಿಕ್ಕೆ ಮಾತ್ರ. ಹೌದು, ಅದಕ್ಕೆ ನಾವು ವೆಜಿಟೇಬಲ್ ಎಲ್ಲ ಬೇಯಿಸಿ ಇಟ್ಟರೆ. ಹೌದು, ನೀವು ಮೊದಲೇ ಅದೊಂದು ಮಾಡಿದ್ರು, ಬಟಾಣಿ ಮತ್ತು ಕ್ಯಾರೆಟ್ ಅನ್ನು ಮೊದಲೇ ಬೇಯಿಸಿ ಇಟ್ಟಿದ್ದೇನೆ. ಇದು ಬೇಯಿಸಿ ಇಟ್ಟರೆ ನಮಗೆ ಬೆಳಿಗ್ಗೆ ಬೇಯಿಸಿ ಇಟ್ಟರೆ ಬಟಾಣ ಎಲ್ಲ ಸಂಜೆ ಆಗುವಾಗ ಮಾಡ್ಬೇಕನ್ನಿಸಿದ್ರೆ ಅಪ್ಪ ಮಾಡ್ಬೋದು. ನೋಡಿ, ನೋಡ್ಲಿಕ್ಕೆ ಕೂಡ ಚೆನ್ನಾಗಿ ಕಾಣ್ತಾ ಉಂಟಲ್ಲ ಕಲರ್, ಗ್ರೀನ್, ವೈಟ್, ಆರೆಂಜ್. ಹೌದು, ಬೆಳಿಗ್ಗೆ ಕೂಡ ನಾಷ್ಟಕ್ಕೆ ಕೂಡ ಮಾಡ್ಬೋದು. ಹೌದು, ನಾಷ್ಟಕ್ಕೆ ಮಾಡ್ತೀವಿ. ಇದಕ್ಕೆ ತೆಂಗಿನಕಾಯಿ ಹಾಕ್ತೀವಿ, ತೆಂಗಿನ ತುರಿ. ಓಕೆ, ಅದು ಇನ್ನೂ ಟೇಸ್ಟ್ ಸಿಗ್ತದೆ ನಿಮಗೆ. ಹೌದು, ಸ್ವಲ್ಪ ಹಾಕಿದ್ದೀರಲ್ಲ? ಹೌದು, ಸ್ವಲ್ಪ ಜಾಸ್ತಿ ಅಂತ, ಅಂದರೆ ವೆಜಿಟೇಬಲ್ ಎಲ್ಲ ಉಂಟಲ್ಲ ಅದಕ್ಕೆ. ಹೌದು, ನಾರ್ಮಲ್ ನಾವು ಪಲಾವ್ಗೆ ತೆಂಗಿನಕಾಯಿ ಹಾಕಲ್ಲ, ಇದಕ್ಕೆ ಮಾತ್ರ. ಹೌದೌದು, ನಾವು ಅದೇ ಅಕ್ಕಿದ್ದು ಪಲಾವ್ ಮಾಡುವಾಗ ತೆಂಗಿನಕಾಯಿ ಹಾಕೋದಿಲ್ಲ. ಹೌದು, ಈಗ ಸ್ವಲ್ಪ ಉಪ್ಪು ಹಾಕುವ ಮೇಲಿಂದಲ್ಲ, ಸ್ವಲ್ಪ. ಓಕೆ, ಜಾಸ್ತಿ ಏನು ಬೇಡ. ಸ್ವಲ್ಪ ಸ್ವಲ್ಪವೇ ಉಪ್ಪು ಹಾಕಿದ್ರಲ್ಲ, ಸ್ವಲ್ಪ ಮಾಡಿ. ಉಪ್ಪು ಕಡಿಮೆ ಆದರೂ ತಿನ್ಬೋದು, ಜಾಸ್ತಿ ಆದರೆ ಉಪ್ಪು ಕಮ್ಮಿ ಮಾಡಲಿಕ್ಕೆ ಆಗೋದಿಲ್ಲ. ಈಗ ಆಲ್ಮೋಸ್ಟ್ ರೆಡಿ ಅಲ್ಲ? ಆಲ್ಮೋಸ್ಟ್ ರೆಡಿ ಅಲ್ಲ, ರೆಡಿ ಆಯಿತು. ಈಗ ಕೊನೆಯದಾಗಿ ಕೊತ್ತಂಬರಿ ಸ್ವಲ್ಪ ಹಾಕುವ. ಓಕೆ, ಈಗ ಅಂತೂ ರೆಡಿ. ಓಕೆ, ಹಾಗಾದರೆ ಈಗ ನಿಮಗೆ ಸರ್ವ್ ಮಾಡಲಿಕ್ಕೆ ಪ್ಲೇಟ್ ಬೇಕು. ಈಗ ಗ್ಯಾಸ್ ಆಫ್ ಮಾಡ್ತೇನೆ. ಈಗ ಓಕೆ, ಸೇಮಿಗೆ ಪಲಾವ್ ಸರ್ವ್ ಮಾಡುವ ಟೈಮ್. ಕಲರ್ ಚಂದ ಕಾಣ್ತುಂಟಲ್ಲ, ಗ್ರೀನ್, ಆರೆಂಜ್, ವೈಟ್. ಬಿಸಿ ಬಿಸಿಯಾದ ಸೇಮಿಗೆ ಪಲಾವ್ ರೆಡಿ ಅಲ್ಲ? ಇದರ ಜೊತೆ ಏನು ನಮ್ಮ ಐಶ್ವರ್ಯ KT ಸ್ಟಿಲ್ ಅವ್ರದ್ದು ಟೀ ಎಲ್ಲ ಇದ್ದರೆ ಇನ್ನೂ ಚೆನ್ನಾಗಿರುತ್ತೆ. ಇದು ಅದೇ ಟೀ ಜೊತೆ ಅಥವಾ ಮಾರ್ನಿಂಗಿಗೆ, ಸಂಜೆ ಈವ್ನಿಂಗ್ ಟೈಮ್ಗೆಲ್ಲ ತಿನ್ನಲಿಕ್ಕೆ ಚೆನ್ನಾಗಿರುತ್ತಲ್ಲ. ಓಕೆ, ಟೇಸ್ಟ್ ನೋಡೋದಾಗದೆ. ಓಕೆ, ಸುಮತಿ ಸಾಕಾಗಿರುವಂತಹ ಬಿಸಿ ಬಿಸಿಯಾದಂತಹ ಸೇಮಿಗೆ ಪಲಾವ್ ರೆಡಿ ಮಾಡಿಬಿಟ್ಟಿದ್ದಾರೆ. ಘಮ ಘಮ ಅಂತ ಹೊಡಿದುಂಟು. ನಾನು ಟೇಸ್ಟ್ ಮಾಡೋದು ಮುಂಚೆ ಇದನ್ನು ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ. ಸೇಮಿಗೆ ಪುಲಾವ್ ತಯಾರಿಸುವ ವಿಧಾನ.
ಮೊದಲು ಸ್ವಲ್ಪ ನೀರನ್ನು ಬಿಸಿ ಮಾಡಿಕೊಂಡು ಸೇವಿಗೆಯನ್ನು ಉಪ್ಪು ಸೇರಿಸಿ ಬೇಯಿಸಿ ಸೋಸಿಕೊಳ್ಳಿ. ನಂತರ ತಣ್ಣನೆಯ ನೀರು ಹಾಕಿ ಸೋಸಿಕೊಳ್ಳಿ. ಆನಂತರ ಬಾಣಲೆಗೆ ಸ್ವಲ್ಪ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಹಾಕಿ ಸಾಸಿವೆ, ಕರಿಬೇವು, ಹೆಚ್ಚಿದ ಈರುಳ್ಳಿ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಹುರಿಯಿರಿ. ಆನಂತರ ಟೊಮ್ಯಾಟೊ, ಹಸಿಮೆಣಸು, ಅರಿಶಿನ ಪುಡಿ, ಕ್ಯಾರೆಟ್, ಬಟಾಣಿ, ಕುಂದಾಪುರ್ ಚಿಕನ್ ಮಸಾಲ ಪುಡಿ ಹಾಕಿ ಬೇಯಿಸಿ. ಮಸಾಲೆ ಬೆಂದ ನಂತರ ಬೇಯಿಸಿದ ಶಾವಿಗೆ, ತೆಂಗಿನ ತುರಿ, ರುಚಿಗೆ ತಕ್ಕಷ್ಟು ಉಪ್ಪು, ಕೊತ್ತಂಬರಿ ಸೊಪ್ಪು ಹಾಕಿ ಚೆನ್ನಾಗಿ ಬೆರೆಸಿಕೊಳ್ಳಿ. ಈಗ ಸ್ವಾದಿಷ್ಟವಾದ ಶಾವಿಗೆ ಪುಲಾವ್ ತಯಾರು. ಎಸ್ ಮ್ಯಾಮ್, ಅಡುಗೆ ಅಂತೂ ರೆಡಿಯಾಗಿದೆ. ಒಂದು ಪಲಾವ್, ಇನ್ನೊಂದು ಇಡ್ಲಿ ಅಲ್ಲ, ಯಾವ್ದು ನೋಡೋ ಟೇಸ್ಟ್ ಫಸ್ಟಿಗೆ ಪಲಾವ್ ನೋಡ್ತಿದ್ದೀರಾ? ಸ್ವೀಟ್ ಮತ್ತು ಓಕೆ, ಇದಂತೂ ಚೆನ್ನಾಗಿ ಕಾಣ್ತಂತು. ನಾರ್ಮಲಾಗಿ ನಾನು ಸೇಮಿಗೆಲ್ಲ ತಿಂದೇನೆ, ಈ ಥರ ಪಲಾವ್ ಫಸ್ಟ್ ಟೈಮ್ ತಿನ್ಬೋದು. ಸಾಕೋದು ಏನು ಕ್ಯಾರೆಟ್ ಹಾಕಿದ್ರೆ, ಬಟಾಣಿ ಹಾಕಿದ್ರೆ ಅದು ಹಾಗೆ ಬ್ಯಾಗೆ ಸಿಗುವಾಗ ಇನ್ನೂ ಚೆನ್ನಾಗಿ ಟೇಸ್ಟ್ ಸಿಗ್ತಾ ಉಂಟಲ್ಲ. ಇದನ್ನೆಲ್ಲ ಈ ಥರ ಎಲ್ಲ ನಮಗೆ ಸೇಮಿಗೆ ಇದು ಮಾಡಿಕೊಟ್ಟರೆ ಫುಲ್ ಗಾದ್ ಮಾಡ್ಬೋದಲ್ಲ. ಓಕೆ, ಇನ್ನೊಂದು ಇಡ್ಲಿ ಅಲ್ಲ? ಇಡ್ಲಿ. ಓಕೆ, ಸ್ವೀಟ್ ಇಡ್ಲಿ ಅಲ್ಲ, ಸೌತೆಕಾಯಿಯ ಇಡ್ಲಿ. ಇದು ಕೂಡ ಟೇಸ್ಟ್ ನೋಡೋಣ. ನನಗೊಂಥರ ಏನು ಅದರ ಪರಿಮಳ, ಅರಿಶಿನ ಎಲೆ ಪರಿಮಳ ಥರನೇ ಬರೋದಲ್ಲ ಮೂವಿಗೆ. ಚೆನ್ನಾಗಿ ಉಂಟು. ಆ ಥರದ ಪರಿಮಳ ತಿನ್ನುವಾಗಲೇ ಗೊತ್ತಾಗ್ತಾ ಉಂಟು. ಟೇಸ್ಟ್ ಕೂಡ ಹಾಗೆ ಉಂಟು. ನಾರ್ಮಲಾಗಿ ಇದಕ್ಕೆ ಖಾಲಿ ಸಾಂಬಾರಿಗೆ ಏನು ಬೇಕು ಅಂತಿಲ್ಲ, ಹೀಗೆ ತಿನ್ಬೋದಲ್ಲ. ಚೆನ್ನಾಗುಂಟು. ಇದೆಲ್ಲ ಹಬ್ಬದ ಟೈಮೆಲ್ಲ ಈ ಥರ ಎಲ್ಲ ಮಾಡ್ಕೊಂಡು ತಿನ್ಬೋದಲ್ಲ. ಓಕೆ, ಎರಡು ಅಡುಗೆ ಕೂಡ ಚೆನ್ನಾಗಿತ್ತು, ಟೇಸ್ಟಿಯಾಗಿತ್ತು. ಹೇಗೆ ಅನ್ನಿಸ್ತು ನಿಮಗೆ? ಖುಷಿ ಆಯ್ತಲ್ಲ? ಓಕೆ, ನನಗೂ ಕೂಡ ಖುಷಿ ಆಯಿತು. ನಾನು ಇದು ಈ ಥರ ಸ್ಪೆಷಲಾಗಿ ಒಂದು ಸ್ವೀಟ್, ಇನ್ನೊಂದು ಖಾರ, ಎರಡು ಅಡುಗೆ ಕೂಡ ಚೆನ್ನಾಗಿ ಬಂದಿದೆ. ಹಾಗಾಗಿ ನಮ್ಮ ಈ ಒಂದು ಕಾರ್ಯಕ್ರಮ ಬಂದು ಎರಡು ಡಿಶ್ ಹೇಳಿಕೊಡೋದಕ್ಕೆ ನಿಮಗೆ ಪ್ರೀಮಿಯಂ ಸನ್ಫ್ಲವರ್ ಆಯಿಲ್ ಅವರ ಕಡೆಯಿಂದ ಒಂದು ಚಿಕ್ಕ ಗಿಫ್ಟ್. ಥ್ಯಾಂಕ್ ಯು. ಹಾಗೆಯೇ ಸಂತೋಷ್ ರೈಸ್ ಮಿಲ್ಸ್ ಅವರ 2 ಸ್ಟಾರ್ ರೈಸ್ ಭದ್ರಾವತಿ ಇವರ ಕಡೆಯಿಂದ ಕೂಡ ಒಂದು ಗಿಫ್ಟ್. ಥ್ಯಾಂಕ್ ಯು. ಹಾಗೆಯೇ ನಿಮ್ಮನ್ನು ಹಾಗೆ ಬಿಡುವುದಿಲ್ಲ, ಜೊತೆಗೆ ನಾನಾ ಮಸಾಲ ಇವರ ಕಡೆಯಿಂದ ಕೂಡ ಒಂದು ಗಿಫ್ಟ್. ಥ್ಯಾಂಕ್ ಯು. ಓಕೆ, ಥ್ಯಾಂಕ್ ಯು. ಓಕೆ, ಸುಮಿತಾ ಮ್ಯಾಮ್ ಸಾಗಲಾಗಿರುವಂತಹ ಸೇಮಿಗೆ ಪಲಾವ್ ಮತ್ತು ಇನ್ನೊಂದು ಸ್ಪೆಷಲಾಗಿ ಸೌತೆಕಾಯಿಯ ಇಡ್ಲಿ ಎರಡು ಕೂಡ ಚೆನ್ನಾಗಿ ಮಾಡಿದರು, ಟೇಸ್ಟಿಯಾಗಿ ಮಾಡಿದರು. ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಇಲ್ಲಿಗೆ ನಿಲ್ಲಿಸ್ತಾ ಇದ್ದೇವೆ. ನಮಸ್ಕಾರ. ಈ ಕಾರ್ಯಕ್ರಮದ ಪ್ರಾಯೋಜಕರು ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ 2 ಸ್ಟಾರ್ ರೈಸ್ ಭದ್ರಾವತಿ, ಪ್ಯೂರ್ ಆ್ಯಂಡ್ ಫ್ರೆಶ್ KC ಕೌ ಘೀ ಸಿನ್ಸ್ 1965, ನಾನಾ ಮಸಾಲ, ಪೋಸ್ಟ್ಮ್ಯಾನ್ ತೂರ್ದಾರ್, ಸತ್ಯನಾಥ್ ಸ್ಟೋರ್ಸ್ ಬ್ರಹ್ಮಾವರ, ಮೆಕಾಯ್ ಹೋಮ್ ಅಪ್ಲಯನ್ಸಸ್, ಐಶ್ವರ್ಯ KT ಸ್ಪೆಷಲ್ಟಿ. ನಮ್ ಫ್ಯಾಮಿಲಿ ಹೆಲ್ತ್ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್.